ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅರ್ಪಿಸುವಂತಹ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕೃಷ್ಣನ ಕಂಡಿರ. ವೀಕ್ಷಕರೇ, ಇವತ್ತು ಎಲ್ಲಿ ನೋಡಿದ್ರು ಕೂಡ ಒಂದು ಸಂತಸದ ವಾತಾವರಣ, ಒಂದು ಬಣ್ಣ ಬಣ್ಣದ ವಾತಾವರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ಪುಟಾಣಿ ಕೃಷ್ಣ, ತುಂಟ ಕೃಷ್ಣ, ಕಳ್ಳ ಕೃಷ್ಣ, ಎಲ್ಲ ರೀತಿಯ ಕೃಷ್ಣಂದಿರು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ಹಾಗೇನೆ ಇವತ್ತು ನಮ್ಮ ಟಿವಿಯಲ್ಲಿ ನಿಮಗೆ ನೇರ ಪ್ರಸಾರದಲ್ಲಿ ನಮ್ಮ ತುಂಟ ಕೃಷ್ಣ ಹಾಗೇನೆ ಮುದ್ದು ರಾಧೆ ಕೂಡ ಇದ್ದಾರೆ. ಸೊ ನೀವು ಮಾಡ್ಬೇಕಾದಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕರೆ ಮಾಡಿ, ಹಾಗೇನೆ ನಮ್ಮ ಈ ಕೃಷ್ಣನ್ ಜೊತೆ ಹಾಗೇನೆ ರಾಧೆ ಜೊತೆ ಕೂಡ ನೀವು ಮಾತನಾಡಬಹುದು. ಸೊ ನಮ್ಮ ಈ ಕೃಷ್ಣ ಹಾಗೇನೆ ರಾಧೆ ನಿಮ್ಮ ಮನೆಗೆ ಬಂದ್ರೆ ನೀವು ಯಾವ ರೀತಿ ಉಪಚರಿಸ್ತೀರಾ, ಏನೆಲ್ಲ ವರ ಕೇಳ್ತೀರಾ, ಅದನ್ನ ಕೂಡ ನೀವು ಮಾಡಬಹುದು. ಸೊ ತಡ ಮಾಡಬೇಡಿ ವೀಕ್ಷಕರೇ, ಬೇಗನೆ ಕರೆ ಮಾಡಿ. ಕೃಷ್ಣನ ಕಂಡಿರ ಅಂದ ತಕ್ಷಣ ಒಂದು ಸಂತೋಷದ ವಾತಾವರಣ ಮೂಡಿ ಬರ್ತದೆ. ಯಾಕಂತ ಹೇಳಿದ್ರೆ ಕೃಷ್ಣ ಅಂದ್ಮೇಲೆನೆ ನೋಡ್ಲಿಕ್ಕೆ ತುಂಬಾನೇ ತುಂಟ, ತುಂಬಾನೇ ಮುದ್ದು ಅಂತ ಹೇಳ್ಬೋದು. ರಾಧೆ ಅಂದ್ಮೇಲೆ ತುಂಬಾನೇ ಒಂದು ಸ್ವಲ್ಪ ಚೇಷ್ಟೆ ಇಲ್ಲ ಅಂತ ಕಾಣುತ್ತೆ. ಕೃಷ್ಣನ್ ಜೊತೆ ಸ್ವಲ್ಪ ಮತ್ತೆ ಮಾತನಾಡುವ, ಆದ್ರೆ ಫಸ್ಟ್ ರಾಧೆ ಹತ್ರ ಮಾತನಾಡುವ. ಓಕೆ, ಮುದ್ದಾಗಿ ಕಾಣ್ತಾ ಇರುವಂತಹ ರಾಧೆ, ನಿಂಗೆ ಇವತ್ತು ಹೇಗೆ ಅನಿಸ್ತಾ ಇದೆ? ಕೃಷ್ಣನ್ ಜೊತೆ ಜಾಸ್ತಿಯಾಗಿ ಸಮಯ ಕಳೆತಾ ಇರೋದು ನೀನಲ್ವಾ? ಸೊ ಕೃಷ್ಣನ್ ಜೊತೆ ನಾವು ಮತ್ತೆ ಮಾತನಾಡುವ. ಕೃಷ್ಣ ಏನೋ ಸ್ವಲ್ಪ ಥಿಂಕ್ ಮಾಡ್ತಾ ಇರ್ಬೇಕು, ಏನೋ ಯೋಚಿಸ್ತಾ ಇರ್ಬೇಕು. ಸೊ ನಿಂಗೆ ಹೇಗೆ ಅನಿಸ್ತಾ ಇದೆ ರಾಧೆ? ಕೃಷ್ಣನ್ ಜೊತೆ ಯಾವಾಗ್ಲೂ ಟೈಮ್ ಕಳೀತಾ ಇರ್ತೀಯಲ್ವಾ? ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಕೃಷ್ಣ ಜಾಸ್ತಿ ತುಂಟಾಟ ಮಾಡ್ತಾನಲ್ಲ, ಆಗ ತುಂಬಾನೇ ಖುಷಿ ಆಗ್ತದೆ. ತುಂಬಾನೇ ಖುಷಿ ಆಗುತ್ತೆ. ಹಾಗಾದ್ರೆ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇರೋದು ನಮ್ ಕೃಷ್ಣನೇ ಅಲ್ವಾ? ಸೊ ಕೃಷ್ಣನ್ ಜೊತೆ ಮಾತನಾಡುವ. ಕೃಷ್ಣ ನಮಸ್ತೆ. ನಮಸ್ತೆ. ಇವತ್ತು ಎಲ್ರು ನಿಮ್ ಜೊತೆ ವರ ಕೇಳ್ತಾರೆ. ಸೊ ನಾನ್ ವರ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತೀಯಾ? ಗ್ಯಾರಂಟಿ ಕೊಡ್ತೀನಿ. ನೀವೇನ್ ವರ ಕೇಳ್ತೀರಾ ಅದನ್ನ ನಾನು ಕೊಡ್ತೀನಿ. ನಿಮ್ಗೆ ಏನ್ ವರ ಬೇಕು? ಓಕೆ, ಅದಕ್ಕಿಂತ ಮೊದಲು ನಮ್ಮೆಲ್ಲ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಮ್ಮ ಎಲ್ಲ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ವೀಕ್ಷಕರಿಗೆ, ನೀವೇನಾದ್ರೂ ವರ ಕೇಳಿದ್ರೆ ಅಥವಾ ಇವತ್ತು ಎಲ್ಲರೂ ಮನೆಯಲ್ಲಿ ಬೆಣ್ಣೆ ಅಥವಾ ಏನಾದ್ರು ಸಿಹಿ ತಿಂಡಿಗಳೆಲ್ಲ ಮಾಡ್ತಾ ಇರ್ತೀರಲ್ವಾ, ಅದನ್ನು ನಾನು ಕದ್ಲಿಕ್ಕೆ ಬರ್ತೇನೆ ಅಂತ ಓಕೆ. ಸೊ ಈಗಲೇ ಸ್ವಲ್ಪ ತುಂಟತನ ಸ್ಟಾರ್ಟ್ ಆಯ್ತು. ಕೃಷ್ಣನದು ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಎಲ್ಲಿ ನೋಡಿದ್ರು ಕೂಡ ಇವತ್ತು ಮತ್ತು ನಾಳೆ ಮೊಸರು, ಬೆಣ್ಣೆ, ಸಿಹಿ ತಿಂಡಿ, ಕೃಷ್ಣನ ಅವತಾರಗಳಾಗಿರ್ಲಿ, ಕೃಷ್ಣನ ಲೀಲೆಗಳಾಗಿರ್ಲಿ ನಾವು ನೋಡ್ಲಿಕ್ಕೆ ಸಿಗ್ತೇವೆ. ಸೊ ವೀಕ್ಷಕರೇ, ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 08244111127 or 08244111727 ಈ ನಂಬರ್ಗೆ ನೀವು ಕರೆ ಮಾಡಿ. ಜೊತೆಗೆ ನೀವು ಈ ಕೃಷ್ಣ ಹಾಗೇನೆ ರಾಧೆ ನಿಮ್ಮ ಮನೆಗೆ ಬಂದ್ರೆ ನೀವು ಯಾವ ರೀತಿ ಉಪಚರಿಸ್ತೀರಾ, ಏನೆಲ್ಲ ವರ ಕೇಳ್ತೀರಾ, ಅದನ್ನು ಕೂಡ ನೀವು ನನ್ನ ಜೊತೆ ಹೇಳ್ಬಹುದು. ಅದರ ಜೊತೆಗೆ ಈ ಕೃಷ್ಣನಿಗೆ ಬೇರೆ ಬೇರೆ ಹೆಸರುಗಳಿವೆ. ಅಂದ್ರೆ ಈ ಕೃಷ್ಣ ಆಗಿರ್ಬೋದು, ಗೋಪಾಲ ಆಗಿರ್ಬೋದು, ನಂದ, ತುಂಬಾನೇ ಹೆಸರುಗಳಿವೆ. ಈ ಹೆಸರನ್ನು ನೀವು ಒಂದು 30 ಸೆಕೆಂಡ್ ಕೊಟ್ರೆ ಎಷ್ಟು ಜಾಸ್ತಿ ಹೆಸರನ್ನು ನೀವು ಹೇಳ್ತೀರಾ, ಅದನ್ನು ಕೂಡ ನೀವು ನನ್ನ ಜೊತೆ ಮಾತನಾಡ್ಬೋದು. ಸೊ ಟೋಟಲ್ ಆಗಿ ಇವತ್ತು ಕೃಷ್ಣನ್ ಬಗ್ಗೆ ಆಗಿರ್ಲಿ, ಕೃಷ್ಣಾಷ್ಟಮಿಯ ಬಗ್ಗೆ ಆಗಿರ್ಲಿ, ನೀವು ಇವತ್ತು ಮಾತನಾಡ್ಬೋದು. ಹಾಗೇನೆ ಎಲ್ಲರ ಮನೆಯಲ್ಲಂತೂ ಇವತ್ತು ಬಗೆ ಬಗೆ ಅಡುಗೆ ತಿಂಡಿ ತಿನಿಸುಗಳಿರುತ್ತೆ. ಸೊ ಯಾವ ರೀತಿ ನೀವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀರಾ ಅದನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಹಾಗೇನೆ ರಾಧೆ, ಕೃಷ್ಣನ್ ಬಗ್ಗೆ ಏನಾದ್ರೂ ಶ್ಲೋಕದಲ್ಲಿ ಏನಾದ್ರೂ ಹೇಳಲಿಕ್ಕಿದ್ಯಾ? ಕೃಷ್ಣಾಯ ವಾಸುದೇವಾಯ ಹರಣೇ ಪರಮಾತ್ಮನೇ ಪ್ರಣತಕೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಕೆ, ಸೊ ಕೃಷ್ಣನ್ ಬಗ್ಗೆ ಒಂದು ಒಳ್ಳೆ ಶ್ಲೋಕ ಹೇಳಿದ್ರು ರಾಧೆ ನಿಂಗೋಸ್ಕರ. ಕೃಷ್ಣ ಹೇಗೆ ಅನಿಸ್ತಾ ಇದೆ? ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ಯಾಕೆಂದ್ರೆ ನಾನು ರಾಧೆನಿಗೆ ತುಂಬಾನೇ ತುಂಟತನ ಮಾಡಿದ್ದೇನೆ. ಅವಳು ಬೆಣ್ಣೆ ತಕೊಂಡು ಹೋಗುವಾಗ ಬೆಣ್ಣೆ ಇದರ ಮಡಿಕೆಗೆಯಾ? ಹೌದಾ ರಾಧೆ, ಏನೆಲ್ಲ ತುಂಟತನ ಮಾಡ್ತಾ ಇದ್ದ ಕೃಷ್ಣ? ನಾವು ಗೋಪಿಕೆಯರು ನಾವು ಮಡಿಕೆ ತಕೊಂಡು ನೀರು ಹಾಕಿ ಹೋಗುವಾಗ ಅವನು ಕಲ್ಲು ಹೊಡಿದ್ದಾನೆ. ಮತ್ತು ಬೆಣ್ಣೆ ಅಂತ ಅವನಿಗೆ ತುಂಬಾ ಇಷ್ಟ, ಬೆಣ್ಣೆ ಕದ್ದಿದ್ದಾನೆ.
ಏನಾದರೂ ತುಂಟತನ ಜಾಸ್ತಿ ಮಾಡಿದ್ರೆ ಮರದ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಹೌದಾ? ಸೊ ಯಾಕೆ ಕೃಷ್ಣ ಇಷ್ಟೆಲ್ಲ ಯಾಕೆ ತುಂಟತನ ಮಾಡ್ತಾ ಇದ್ದದ್ದು? ಯಾಕೆಂದ್ರೆ ಅದು ನನಗೆ ಹುಟ್ಟಿಂದಲೇ ಒಂದು ಅಭ್ಯಾಸ ಆಗಿದೆ. ತುಂಟ ಕೃಷ್ಣ ಅಂತ ಹೇಳಿ ಅದಕ್ಕೇನೆ ಕರೀತಾ ಇದ್ದದ್ದು ಅಲ್ವಾ? ಖಾಲಿ ತುಂಟತನ ಮಾತ್ರ ಅಲ್ಲ, ತುಂಬಾ ಸಾಧನೆಗಳು ಕೂಡ ಮಾಡ್ತಾ ಇದ್ರು. ಪರವಾಗಿಲ್ಲ, ಇವತ್ತಿನ ನಮ್ಮ ಫಸ್ಟ್ ಲಕ್ಕಿ ಕಾಲರ್ ಇದ್ದಾರೆ, ಮಾತನಾಡುವ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್. ಹಲೋ ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ. ನಮಸ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಕೃಷ್ಣ ಮತ್ತು ರಾಧೆ ಇದ್ದಾರೆ, ಮಾತನಾಡಿ ನೀವು. ಹಲೋ ಹಲೋ, ಮಾತನಾಡಿ. ಹಲೋ ಹಲೋ, ಮಾತಾಡಿ. ಓಕೆ, ರಾಧೆ ಜೊತೆ ಮಾತನಾಡ್ಬೇಕಾ? ಓಕೆ ಓಕೆ, ಕೃಷ್ಣನ್ ಜೊತೆ ಕೋಪನಾ? ಯಾಕಪ್ಪ? ಓಕೆ, ಮಾತನಾಡಿ. ರಾಧೆ ಹತ್ರ ಮಾತನಾಡ್ಬೇಕಂತೆ, ಮಾತನಾಡಿ. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ನಿಮ್ ಮನೆಗೆ ನಮ್ಮ ಕೃಷ್ಣ ಮತ್ತು ರಾಧೆ ಬಂದ್ರೆ ಏನೆಲ್ಲ ಮಾಡ್ತೀರಾ? ಯಾವ ರೀತಿ ಉಪಚರಿಸ್ತೀರಾ? ಹಲೋ, ಏನೆಲ್ಲ ಕೊಡ್ತೀರಾ ಸ್ಪೆಷಲ್ ಆಗಿ? ಸ್ವೀಟ್ಸ್. ಓಕೆ, ಏನ್ ವರ ಕೇಳ್ತೀರಾ? ಹಲೋ, ನಿಮ್ಗೆ ಆ ವರ ಸಿಗ್ಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಹಾಗೇನೆ ನಾನು ಇವತ್ತು ಮನೆಗೆ ಬಂದ್ರೆ ನನಗೆ ಏನೆಲ್ಲ ರೆಡಿ ಮಾಡಿರ್ತೀರಾ? ನನಗೇನು ಬೆನ್ನೆಲ್ಲ ರೆಡಿ ಮಾಡಿರ್ತೀರಾ? ನೀವು ಟಿವಿ ಚಾಕ್ಲೇಟ್ ಕೊಡ್ತಾರಂತೆ. ಓಕೆ, ಪರವಾಗಿಲ್ಲ, ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಬಾಯ್. ಓಕೆ, ಸೊ ವೀಕ್ಷಕರೇ, ನೀವು ಕರೆ ಮಾಡುವಾಗ ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತನಾಡಿ. ಹಾಗೇನೆ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಗಟ್ಟಿಯಾಗಿ ಮಾತನಾಡ್ತಾ ಇರಿ. ಹಾಗೇನೆ ನಮ್ಮ ಕೃಷ್ಣ, ತುಂಟ ಕೃಷ್ಣ, ಮುದ್ದು ಕೃಷ್ಣ ಕೂಡ ಇದ್ದಾನೆ, ರಾಧೆ ಕೂಡ ಇದ್ದಾಳೆ. ಸೊ ರಾಧೆ ಜೊತೆ ಕೂಡ ಮಾತನಾಡ್ಬಹುದು, ಕೃಷ್ಣನ್ ಜೊತೆ ಕೂಡ ಮಾತನಾಡಬಹುದು. ಹಾಗೇನೆ ಕೃಷ್ಣ ಏನ್ ಗೊತ್ತಾ, ಇವತ್ತು ಎಲ್ಲಿ ನೋಡಿದ್ರು ಕೂಡ ಕೃಷ್ಣನ ಒಂದು ಬೇರೆ ಬೇರೆ ಅವತಾರಗಳು ನೋಡ್ಲಿಕ್ಕೆ ಸಿಗುತ್ತೆ, ಬೇರೆ ಬೇರೆ ರೀತಿದು. ಸೊ ಯಾವ್ದಾದ್ರು ಒಂದು ಅವತಾರ ನಿಮ್ಗೆ ಗೊತ್ತಿದ್ರೆ? ಕೃಷ್ಣನದ್ದು ತುಂಬಾನೇ ಅವತಾರ ಇದೆ. ಅವನು ಕೆಲವೊಮ್ಮೆ ಕೋಪದಕ್ಕೆ ಕೋಪನೆ, ಆದ್ರೆ ಯಾವಾಗ ಕೂಲ್ ಆಗಿರ್ಬೇಕು ಅವಾಗ. ಓಕೆ, ನಮ್ಮೊಬ್ರು ಕಾಲರ್ ಇದ್ದಾರೆ, ಮಾತಾಡುವ. ಹಲೋ ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ. ನಮಸ್ತೆ. ನಮಸ್ತೆ ಅನ್ವಿತಾ. ನಮಸ್ತೆ. ಯಾರು ಮಾತನಾಡ್ತಿದ್ದೀರಾ? ನಿಮ್ ಹೆಸರು? ಹಲೋ ಹಲೋ, ನಿಮ್ ಹೆಸರು ಹೇಳಿ. ಭವ್ಯ ಅಂತ. ಭವ್ಯ ಅವರು. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಾಮಂಜೂರಿಂದ. ಓಕೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಓಕೆ, ನಮ್ ಜೊತೆ ಕೃಷ್ಣ, ರಾಧೆ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಹಲೋ ಹಲೋ. ಹಲೋ ಅನ್ವಿತಾ. ಹಾ, ನಮಸ್ತೆ. ಹಲೋ ಹಲೋ. ಹಲೋ, ಇವತ್ತು ನಮ್ಮ ಕೃಷ್ಣ ರಾಧೆಯರು ನಿಮ್ ಮನೆಗೆ ಬಂದ್ರೆ ಯಾವ ರೀತಿ ಉಪಚರಿಸ್ತೀರಾ? ಕೃಷ್ಣ ರಾಜರು ಮನೆಗೆ ಬಂದ್ರೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೇಸ್ ರೆಡಿ ಮಾಡಿ ಎಲ್ಲ ಅವರಿಗೆ ಬಡಿಸ್ತಾರೆ. ಹೌದಾ? ನಿಮ್ಮ ಮಿಸ್ ಅವರು? ಓಕೆ, ನಮ್ ರಾಧೆದ್ದು ಮಿಸ್ ಅಂತೆ ಅವರು. ನೀವು ಮಿಸ್ ನಮ್ಮ ರಾಧೆದ್ದು? ಹೌದೌದು. ಓಕೆ, ಯಾವ ಮಿಸ್? ಮ್ಯಾಥ್ಸ್ ಮಿಸ್. ಓ, ಮ್ಯಾಥ್ಸ್ ಮಿಸ್. ಓಕೆ, ಮಾತನಾಡಿ ಹಾಗಾದ್ರೆ ಅನ್ವಿಷಾ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹಬ್ಬ ಎಲ್ಲ ಗಮ್ಮತ್ತಾ? ಹೌದೌದು, ಗಮ್ಮತ್ತು. ಸೊ ನಮ್ಮನ್ನ ಯಾರನ್ನು ಕರೆಯಲ್ವಾ ನೀವು? ಬನ್ನಿ ಬನ್ನಿ, ಶೋರ್ ಬನ್ನಿ. ಓಕೆ. ನಿಮ್ಗೆ ಏನ್ ತಿಂಡಿ? ನನಗೆ ಮೂಡೆ. ನಂಗೆ ಗೊತ್ತಿಲ್ಲ, ಈಗ ಮಾಡ್ತಾ ಇದ್ದಾರೆ ಅಷ್ಟೇ. ಓ, ಮಾಡ್ತಾ ಇದಾರಪ್ಪ ಅಮ್ಮ. ಅಲ್ಲಿ ಮೂಡೆ ಇರ್ಲೇ ಇರ್ಬೇಕು, ಇವತ್ತು ಏನಾದ್ರೂ ಮೂಡೆನೇ ಇರುತ್ತೆ ಸ್ಪೆಷಲ್ ಆಗಿ. ನೀವು ಈ ಕೃಷ್ಣನಿಂದ ಏನು ವರ ಕೇಳ್ತೀರಾ? ಕೇಳಿತಾ ನಿಮ್ಗೆ ಕೃಷ್ಣ ಮಾತನಾಡಿದ್ದು? ಇಲ್ಲ ಇಲ್ಲ. ಈ ಕೃಷ್ಣನಿಂದ ನೀವು ಏನು ವರ ಕೇಳ್ತೀರಾ? ಕೃಷ್ಣನಿಂದ ಏನು ವರ ಕೇಳ್ತೀರಾ? ನಿಮ್ಗೆ ಏನ್ ಬೇಕು ವರ? ವರ ಓಕೆ, ಅವ್ರು ಏನಿಲ್ವಾ? ಓಕೆ, ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಓಕೆ, ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ಖಂಡಿತವಾಗ್ಲೂ ಕೃಷ್ಣನ ಕಂಡಿರ ಅಂದ ತಕ್ಷಣ ವೀಕ್ಷಕರೇ ನೀವು ಮಾಡಬೇಕಾದಂತಹ ಕೆಲಸ ನಮ್ಮ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬೇಗನೆ ಕರೆ ಮಾಡಿ ನಮ್ಮ ಕೃಷ್ಣರಾಜರ ಜೊತೆ ಮಾತನಾಡಬಹುದು. ಹಾಗೆ ಇನ್ನೊಬ್ರು ಕಾಲ್ ಇದ್ದಾರೆ, ಮಾತನಾಡುವ. ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ನಿಮ್ಮ ಹೆಸರು? ನಮಸ್ತೆ, ಗುಡ್ ಮಾರ್ನಿಂಗ್. ರಾಮಚಂದ್ರ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಲ್ಶೇಖರದಿಂದ. ಓಕೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್, ತುಂಬಾನೇ ಧನ್ಯವಾದ ನಿಮ್ಗೆ. ಓಕೆ, ನಮ್ಮ ಕೃಷ್ಣ ರಾಧೆಯರಿದ್ದಾರೆ, ಮಾತನಾಡಿ ಅವ್ರ ಜೊತೆ. ಓಕೆ, ಮಾತನಾಡಿ. ಹಲೋ, ನಮಸ್ತೆ. ಓಕೆ, ನಾನು ಚೆನ್ನಾಗಿದ್ದೀನಿ. ಹೇಳಿ. ಓಕೆ, ನಿಮ್ಮ ಹತ್ರವೇ ಕೇಳ್ತಾ ಇದ್ದಾರೆ ಅವರು. ರಾಧೆಯ ಪಾತ್ರ ಮಾಡುವಾಗ ಹೇಗೆ ಅನಿಸ್ತಾ ಇದೆ, ಹೇಗೆ ಕಾಣ್ತಾ ಇದ್ದಾರೆ ರಾಧೆಯಾಗಿ ಅವರು? ಓಕೆ, ಸೊ ಅನ್ವಿಷಾ ನೀನ್ ಹೇಳ್ಬೇಕು ಈಗ, ರಾಧೆಯಾಗಿ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ನಂಗೆ ಖುಷಿ ಆಗ್ತದೆ. ಹೇಳಿ. ಖುಷಿ ಆಗ್ತದೆ. ಒಳ್ಳೆ ಶುಭಾಶಯ ಹೇಳಿದ್ದಾರೆ ಅಲ್ವಾ? ಸೊ ಅವ್ರನ್ನ ಕರೆಯಿರಿ ಹಬ್ಬಕ್ಕೆ ಇವತ್ತು. ಕಲಿತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೇನೆ ಇರಲಿ. ಓಕೆ, ಕೃಷ್ಣನ್ ಜೊತೆ ಮಾತಾಡಲ್ವಾ? ಥ್ಯಾಂಕ್ ಯು ಸೋ ಮಚ್, ಬಾಯ್. ಓಕೆ, ಎಸ್, ಬಾಯ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ವೀಕ್ಷಕರೇ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದ್ರೆ, ನಮ್ಮ ಕೃಷ್ಣ ಅಥವಾ ರಾಧೆ ಜೊತೆ ಮಾತನಾಡ್ಲಿಕ್ಕಿದ್ರೆ ಬೇಗನೆ ಕರೆ ಮಾಡಿ. ಹಾಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡುವ. ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಯಾರಿದು? ಗುಡ್ ಮಾರ್ನಿಂಗ್, ಶುಭ ದಿನ, ಶುಭ. ವಿಜಯ್ ಕುಮಾರ್ ಜೈನ್, ಅಳದಂಗಡಿ, ಆಮಂತ್ರಣ ಪರಿವಾರ. ಆಮಂತ್ರಣ ಪರಿವಾರದಿಂದ ನಿಮ್ಗೆ ಪರಿಚಯ ಇದೆಯಾ ಅವರು? ಓಕೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಮಗೂ ಸರ್ ಶುಭಾಶಯ. ನಿಮ್ಮ ಚಾನೆಲ್ ಉತ್ತಮವಾಗಿ ಮೂಡಿ ಬರಲಿ, ಎಲ್ಲ ಮಕ್ಕಳಿಗೆ ಪ್ರತಿಭೆಗಳಿಗೆ ಉತ್ತಮವಾಗಿ ಸಹಕರಿಸಲಿ. ಖಂಡಿತವಾಗ್ಲು ನಮ್ಮ ಟಿವಿ ಎಂಬುದು ಒಂದು ವೇದಿಕೆ ಅಂತ ಹೇಳ್ಬೋದು. ಎಲ್ರಿಗೂ, ಮಕ್ಕಳಿಗೂ ಆಗಿರ್ಲಿ, ಎಲ್ರಿಗೂ ಆಗಿರ್ಲಿ, ನಮ್ಮ ಟಿವಿಗೆ ಯಾವಾಗ್ಲೂ ನಿಮ್ಮ ಆಶೀರ್ವಾದ ಇರಬೇಕು. ಓಕೆ, ನಮ್ಮ ಕೃಷ್ಣ ಮತ್ತು ರಾಧೆ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಹಾ, ಕೃಷ್ಣ ಮಾತನಾಡಿ. ಓಕೆ, ನೀವು ನನ್ನಿಂದ ಏನ್ ವರ ಕೇಳ್ತೀರಾ? ಹಲೋ, ನೀವು ನನ್ನಿಂದ ಏನ್ ವರ ಕೇಳ್ತೀರಾ? ನಿಮ್ಮಿಂದ ವರ ನಮ್ಗೆ ಎಲ್ಲ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ನಮ್ಗೆ ಒಳ್ಳೇದಾಗ್ಲಿ, ಆಯರಿಗೆ ಐಶ್ವರ್ಯ ಸಿಗ್ಲಿ, ಎಲ್ಲ ಮಕ್ಕಳ ಪ್ರತಿಭೆಗಳು ಬೆಳಗ್ಲಿ, ನಮ್ಮ ಟಿವಿ ಚಾನೆಲ್ ಕೂಡ ಉತ್ತಮವಾಗಿ ಮೂಡಿ ಬರಲಿ ಕರ್ನಾಟಕ ರಾಜ್ಯಾದ್ಯಂತ. ಓಕೆ, ಅದೆಲ್ಲ ನಿಮ್ಗೆ ಸಿಗ್ತದೆ, ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗೇನೆ ನಿಮ್ಗೆ ಕೃಷ್ಣನ ಬೇರೆ ಬೇರೆ ಹೆಸರುಗಳು ಗೊತ್ತಾ? ಕೃಷ್ಣನ್ ಬೇರೆ ಬೇರೆ ಹೆಸರುಗಳು ಗೊತ್ತಿದೆ, ನೆನಪು ಬರ್ತಲ್ಲ ಈಗ. ಓಕೆ, ನೆನಪು ಬಂದಷ್ಟು ಹೇಳಿ. ಹಲೋ, ನೆನಪು ಬಂದಷ್ಟು ಹೇಳಿ. ನೆನಪು ಬಂದು ನಮ್ಗೆ ಸಿಗುದು ಫಸ್ಟ್ ಕೃಷ್ಣ ಮಾತ್ರ ಸಿಗುದು ನೆನಪು. ಎಲ್ಲ ಲೋಕದಲ್ಲಿ ಸಂಚರಿಸುವ ಕೃಷ್ಣ ಮಾತ್ರ ನೆನಪಿಗೆ ಬರುದು ಸಬ್ಜೆಕ್ಟ್. ಓಕೆ, ತುಂಬಾನೇ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಬಾಯ್. ತುಂಬಾನೇ ಚೆನ್ನಾಗಿ ಮಾತನಾಡಿದ್ದು. ಹಾಗೇನೆ ಕೃಷ್ಣನ್ ಬಗ್ಗೆ ಕೆಲವೊಂದು ಮಾತನಾಡ್ಲಿಕ್ಕಿದೆ, ರಾಧೆ ಕೂಡ ಕೃಷ್ಣನ್ ಬಗ್ಗೆ ತುಂಬಾ ಹೇಳಲಿಕ್ಕಿದೆ. ಆದ್ರೆ ಒಂದು ಸಣ್ಣ ವಿರಾಮದ ನಂತರ, ಸೊ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವಂತಹ ಕೃಷ್ಣನ ಕಂಡಿರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಮ್ಮೊಬ್ಬರು ಕಾಲರ್ ಇದ್ದಾರೆ, ಮಾತನಾಡುವ. ಹಲೋ, ನಮಸ್ತೆ. ಹಲೋ, ಕಾಲರ್ ಇದ್ದಾರೆ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ರಮ್ಯಾ ಅಂತ ಗೋಲ್ಮಂಗಲದಿಂದ. ಹೇಗಿದ್ದೀರಿ?
ಹಾ ನಾನು ಚೆನ್ನಾಗಿದ್ದೇನೆ. ಏನ್ ತಿಂದ್ರಿ ಬೆಳಿಗ್ಗೆ? ನಿಮ್ಮಿಬ್ಬರಿಗೂ ಮೂವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಿಮ್ಗೆ ಕೂಡ ಪರವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಇಬ್ರು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ ರಾಧಾಕೃಷ್ಣ. ಹೌದಾ? ಹಾ ಓಕೆ, ಯಾವ ರೀತಿ ಆಚರಿಸ್ತಾ ಇದ್ದೀರಾ ಹಬ್ಬವನ್ನು? ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ರಾಧಾಕೃಷ್ಣ ವೇಷ ಹಾಕುವುದೇ ದೊಡ್ಡ ಆಚರಣೆ ಆಗಿಬಿಟ್ಟಿದೆ ನಮ್ಗೆ. ವಾವ್, ಏನೆಲ್ಲ ತಿಂಡಿ ರೆಡಿ ಮಾಡಿದ್ದೀರಾ ಕೃಷ್ಣ ಜನ್ಮಾಷ್ಟಮಿಗೆ? ಇವತ್ತು ಊಟಕ್ಕೆ ರೆಡಿ ಮಾಡೋದ್ಬಿಟ್ಟು ಬೇರೆ ಸ್ವೀಟ್ ನಾವು ರೆಡಿ ಮಾಡಲ್ಲ ಮನೆಯಲ್ಲಿ. ಹಾಗಾದ್ರೆ ನಾನು ಇವತ್ತು ಮನೆಗೆ ಬರ್ಬೇಕಾ? ಬನ್ನಿ, ಖಂಡಿತ ಆಲ್ವೇಸ್ ವೆಲ್ಕಮ್. ಓಕೆ. ಹಾಗೇನೆ ಇವತ್ತು ನೀವು ದೇವಸ್ಥಾನಕ್ಕೆ ಏನಾದ್ರು ಹೋದ್ರಾ? ಇಲ್ಲ, ಗೊತ್ತಿಲ್ಲ. ಇನ್ನೂ ಹೋಗ್ಬೇಕಾ ದೇವಸ್ಥಾನಕ್ಕೆ? ಹಲೋ ಹಲೋ, ಹಲೋ, ಏನೆಲ್ಲ ಇವತ್ತು ಎಷ್ಟು ಬಗೆ ಬಗೆದ್ದು ಪದಾರ್ಥ ರೆಡಿ ಮಾಡಿದೀರಾ? ನಮ್ಮ ಮನೆಯಲ್ಲಿ ಒಂದು 7 ಬಗೆ ಪದಾರ್ಥ ರೆಡಿ ಮಾಡಿದ್ದೇವೆ. ನಾವು ಮಾಡ್ತಾ ಇದ್ದೇವೆ ರೆಡಿ ಅಷ್ಟೇ. ಓಕೆ. ಹೌದಾ? ಕೃಷ್ಣನ ಹೆಸರು ಎಷ್ಟು ಗೊತ್ತುಂಟು ಅಷ್ಟು ಹೇಳಿ. ಮುದ್ದು ಕೃಷ್ಣ, ಬಾಲಕೃಷ್ಣ, ಯಶೋಧ ಕೃಷ್ಣ, ತುಂಟ ಕೃಷ್ಣ, ಕಣ್ಣ ಕೃಷ್ಣ. ಓಕೆ, ಎಸ್, ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಹೀಗೇನೆ ಕಾಲ್ ಮಾಡ್ತಾ ಇರಿ. ಬಾಯ್. ಬಾಯ್. ಎಸ್, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರು. ಹೌದು. ಹಾಗೇನೆ ವೀಕ್ಷಕರೇ, ನೀವು ಕೂಡ ಕೃಷ್ಣ ರಾಧರ ಜೊತೆ ಮಾತನಾಡಬಹುದು. ನಿಮ್ಮ ಇವತ್ತಿನ ಹಬ್ಬವನ್ನು ಯಾವ ರೀತಿ ಆಚರಿಸ್ತಾ ಇದ್ರೆ ಅದನ್ನು ಕೂಡ ನೀವು ನಮ್ಮ ಈಗ ಜೊತೆ ಇನ್ನೊಂದು ಮಾಡಬಹುದು. ಕರೆ ಕೂಡ ರೆಡಿ ಇದ್ದಾರೆ. ನಮಸ್ತೆ. ಕಾಲರ್ ಕಟ್ ಆಯ್ತು ಅಂತ ಕಾಣುತ್ತೆ. ಟ್ರೈ ಮಾಡ್ತಾ ಇರಿ ವೀಕ್ಷಕರೇ. ನಮ್ಮ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಬೇಗನೆ ಕರೆ ಮಾಡಿ. ಮತ್ತೊಮ್ಮೆ ಇಂತಹ ಅವಕಾಶ ನಿಮ್ಗೆ ಸಿಗಲ್ಲ. ಕೃಷ್ಣನ್ ಜೊತೆ ಮಾತನಾಡ್ಲಿಕ್ಕಾಗಿರ್ಲಿ, ರಾಧೆ ಜೊತೆ ಮಾತನಾಡ್ಲಿಕ್ಕಾಗಿರ್ಲಿ, ಈ ನಿಮ್ಮ ಕೃಷ್ಣಾಷ್ಟಮಿಯನ್ನು ಯಾವ ರೀತಿ ಆಚರಿಸ್ತಾ ಇದ್ದೀರಾ ಅದನ್ನು ಕೂಡ ನೀವು ನಮ್ಮ ಜೊತೆ ಹೇಳ್ಬೋದು. ಮತ್ತೊಂದು ಕತೆ ಹೇಳ್ಬೇಕಾದ್ರೆ ಕೃಷ್ಣನದ್ದು ಕಂಸ ಹಾಗೇನೋ ಒಬ್ಬರು ಕಾಲರ್ ಇದ್ದಾರೆ, ಮಾತನಾಡುವ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರಿದು? ಇದು ನಿನ್ನ ಟೀಚರ್ ಮಗ, ಶಿಕ್ಷಕಿ. ಗೊತ್ತಾಯ್ತಲ್ಲ ಅದಕ್ಕೆ ಪುಟ್ಟ? ಗೊತ್ತಾಗ್ಲಿಲ್ಲ. ಅಡ್ಮಿಷನ್ ಟೀಚರ್. ಮಗ ಯಾರು? ನಿಮ್ ಹೆಸರು? ಜಾನೆಟ್ ಮಿಸ್. ಜಾನೆಟ್. ಜಾನೆಟ್ ಮಿಸ್. ಇವತ್ತು ಅಡ್ಮಿಷನ್ ಎಲ್ಲ ಟೀಚರ್ಸ್ ನವರು ಕಾಲ್ ಮಾಡ್ತಾ ಇದಾರಪ್ಪ. ರಾಧೆ ಹೇಗ್ ಕಾಣ್ತಾ ಇದ್ದಾಳೆ ಇವತ್ತು? ಚಂದ ಕಾಣ್ತಾಳೆ. ಕೃಷ್ಣ ಹೇಗ್ ಕಾಣ್ತಾ ಇದ್ದಾನೆ ಇವತ್ತು? ನನ್ನ ಫೇವರೇಟ್ ಮಿಸ್ ಅಂದ್ರೆ ಜಾನೆಟ್ ಮಿಸ್ ನಂಗೆ. ಹೌದಾ? ನಿಮ್ಮ ಫೇವರೇಟ್ ಅಂತೆ ನೀವು? ಹೌದೌದು, ಅವಳಿಗೆ ಭಾರಿ ಇಷ್ಟ ನಾನಂದ್ರೆ. ಹೌದಾ? ಯಾವ ಸಬ್ಜೆಕ್ಟ್ ಮಿಸ್? ಇಂಗ್ಲಿಷ್. ನಾನಂದ್ರೆ ಇಂಗ್ಲಿಷ್. ಅವಳಿಗೆ. ಹೌದಾ? ಓಕೆ. LKG ಇಂದ ಅವಳಿಗೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮ್ಗೆ. ಮಿಸ್. ಏನೆಲ್ಲ ತಿಂಡಿ ಮಾಡಿದ್ದೀರಿ ಮಿಸ್? ಹಲೋ. ನಾನು ನಾಳೆ ರಜೆ ಅಲ್ಲ ಮಗ, ತಿಂಡಿ ಮಾಡಿ ನಿಮ್ಗೆ ತಂದು ಬರ್ತೀನಿ. ಆಯ್ತಾಯ್ತು. ತಿಂಡಿ ಮಾಡಿ ನಮ್ಗೆ ತಂದು ಬರ್ತಾರಂತೆ. ಓಕೆ, ಕೃಷ್ಣನನ್ನು ಇವತ್ತು ಮತ್ತು ರಾಧೆಯನ್ನು ಮನೆ ಕರೆಯಲ್ವಾ? ಕರೀತೇವೆ, ಬರ್ಲಿ. ಈ ಶೋ ಆದ ನಂತರ ಸೀದಾ ಮನೆಗೆ ಬರೋದು. ಓಕೆ. ಮನೆ. ಇವತ್ತು ಎಲ್ಲಿಗೂ ದೇವಸ್ಥಾನಕ್ಕೆಲ್ಲ ಹೋಗ್ಲಿಲ್ವಾ? ಹಲೋ. ಹೋಗ್ತೇವೆ. ಹೌದಾ? ಏನ್ ಇವತ್ತೊಂದು ನಿಮ್ಗೆ ವರ ಕೇಳಲಿಕ್ಕಿದ್ರೆ ಏನ್ ವರ ಕೇಳ್ತೀರಾ? ಹಲೋ. ಮಕ್ಕಳನ್ನು ಚಂದದಲ್ಲಿ ಗುಣವಂತರಾಗಿ ಮಾಡಿ. ವಿದ್ಯೆಯಲ್ಲಿ ಇನ್ನೂ ಜಾಸ್ತಿ ವಿದ್ಯೆ ಕೊಡ್ಲಿ ಅಂತ ಹೇಳಿ. ಹೌದು, ಜಾಸ್ತಿ ವಿದ್ಯೆ ಕಲಿತು. ಓಕೆ, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮಿಸ್. ಓಕೆ, ಸೊ ಕೃಷ್ಣನ್ ಬಗ್ಗೆ ಅಂತೂ ತುಂಬಾನೇ ಮಾತನಾಡ್ಲಿಕ್ಕೆ ಖಂಡಿತ ಇದೆ. ಓಕೆ, ರಾಧೆ ನೀನ್ ಹೇಳು ಕೃಷ್ಣನ್ ಬಗ್ಗೆ ಇನ್ನೇನೆಲ್ಲ ಒಂದು ಅವತಾರಗಳಾಗಿರ್ಲಿ ಗೊತ್ತಿದೆ. ಶ್ಲೋಕ ಹೇಳ್ಬೇಕಾದ್ರೆ, ಓಕೆ. ವಸುದೇ ವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಕೆ, ಸೊ ಈ ಶ್ಲೋಕದ ಮುಖಾಂತರವೇ ಎಷ್ಟೋ ಕೃಷ್ಣನ ಬೇರೆ ಬೇರೆ ಅವತಾರಗಳಾಗಿರ್ಲಿ, ಆತನೊಂದು ಮಹಿಮೆ ಆಗಿರ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗೇನೆ ನಾಳೆ ಮೊಸರು ಕುಡಿಕೆ ಹಬ್ಬ ಕೂಡ ನಾವು ಈ ಮಂಗಳೂರು ಅರೌಂಡ್ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ತುಂಬಾನೇ ಈ ಮಡಕೆ ಹೊಡೆಯುವುದಾಗಿರ್ಲಿ ತುಂಬಾನೇ ಹಬ್ಬಗಳಿರುತ್ತೆ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡುವ. ಹಲೋ. ನಮಸ್ತೆ. ಯಾರು ಮಾತಾಡ್ತಿದ್ದೀರಿ? ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ಗೆ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯ. ಏನ್ ಓಕೆ, ಇವತ್ತು ಏನ್ ಸ್ಪೆಷಲ್ ಎಲ್ಲ ಮಾಡಿದೀರಿ ನೀವು ಮನೆಯಲ್ಲಿ? ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಇದು ಉಪವಾಸ ಇರ್ತೇವೆ ನಾವು. ಉಪವಾಸ ಹಿಡಿತೀರಾ? ಮತ್ತೆ ಉಪವಾಸ ಇರ್ತೇವೆ, ರಾತ್ರಿ ಪೂಜೆ ಮಾಡ್ತೇವೆ. ಓಕೆ, ಯಾಕೋಸ್ಕರ ಉಪವಾಸ ಹಿಡಿಯುವುದು ಇವತ್ತು? ಯಾರಿಗೋಸ್ಕರ ಅಂತ ಹೇಳಿದ್ರೆ ಇವತ್ತು ನಮ್ಮ ಹಿಂದಿನಿಂದ ಬಂದಂತ ಒಂದು ಇದದು ರಾತ್ರಿ ಕೃಷ್ಣ ಹುಟ್ಟುವ ತನಕ ಉಪವಾಸ ಇರುದಾ?
ಇಡ್ತೇವೆ. ಅಂದ್ರೆ 12 ಗಂಟೆ ರಾತ್ರಿ ನಾವು ಪೂಜೆ ಮಾಡ್ತೇವೆ. ಪೂಜೆ ಮಾಡುವಾಗ ಅದಕ್ಕೆ ಚಕ್ಕುಲಿ ಇರ್ಬೋದು, ಉಂಡೆ ಇರ್ಬೋದು, ಅವಲಕ್ಕಿ ಇರ್ಬೋದು, ಮೊಸರು ಅವಲಕ್ಕಿ ಇರ್ಬೋದು, ಹಾಗೆ ಬೇರೆ ಬೇರೆ ತಿಂಡಿ ಎಲ್ಲ ಮಾಡ್ತೇವೆ. ಸೊ ಹಾಗಾದ್ರೆ ತುಂಬಾನೇ ಗಮ್ಮತ್ ಇವತ್ತು. ಗಮ್ಮತ್ತಿರ್ತದೆ. ನಾಳೆ ಮೊಸರು ಎಲ್ಲಿಗೂ ಸಹ ಹೋಗ್ಲಿಕ್ಕಿಲ್ವಾ? ಯಾವುದು? ನಾಳೆ ಮೊಸರು ಎಲ್ಲಿಗೆ ಸಹ ಹೋಗ್ಲಿಕ್ಕಿಲ್ವಾ? ನಾಳೆ ಮೊಸರು ಕುಡಿಕೆ ನಾನೀಗ ಮೂಡುಬಿದ್ರೆಯಿಂದ ಫೋನ್ ಮಾಡ್ತಾ ಇದ್ದೇನೆ. ಓಕೆ, ಮೂಡುಬಿದ್ರೆಯಲ್ಲಿ ಒಂದು ಚಂದದ್ದು ಪ್ರೋಗ್ರಾಮ್ ನಡೀತದೆ. ಓಕೆ, ಕುಡಿಕೆಗೆ ಒಬ್ಬ ಕೃಷ್ಣ ಮಾತ್ರ ವೇಷ ಹಾಕಿರ್ತಾನೆ. ಓಕೆ, ಅವ ಊರಿನಲ್ಲಿ ಇಡೀ ಎಲ್ಲ ಕಡೆ ಒಂದು ಸುಮಾರು 150-200 ಮಡಿಕೆ ಕಟ್ಟಿರ್ತದೆ. ಓಕೆ, ಅದನ್ನು ಯಕ್ಷಗಾನದ ಶೈಲಿಯಲ್ಲಿ ಹೊಡಿತಾನೆ. ವಾವ್, ತುಂಬಾನೇ ಚೆನ್ನಾಗಿರ್ಬೋದು ಹಾಗಾದ್ರೆ. ಹೌದು, ಕುಣಿದು ಹೊಡಿತಾನೆ. ನಿಮ್ಗೆ ಕೃಷ್ಣನ ಹೆಸರು ಎಷ್ಟು ಬರ್ತದೆ ಅಷ್ಟು ಹೇಳ್ಬೋದಾ? ಅಷ್ಟು ಹೇಳ್ಬೋದಾ? ಹೆಸರು ಹೇಳ್ಬೋದು. ಹೇಳಿ. ನಿಮ್ಗೆ ಒಂದು 30 ಸೆಕೆಂಡ್ ಟೈಮ್ ಇದೆ. ಜಾಸ್ತಿ ಹೆಸರು ಹೇಳ್ಬೇಕು ನೀವು. ಕಮಲನಾಥ, ವಾಸುದೇವ, ಸನಾತನ, ಲೀಲಾಮಂತ್ರ ವಿಗ್ರಹ, ವತ್ಸಕೌಸ್ತುಭ, ಯಶೋಧ ವತ್ಸಲ, ಹರ, ಚತುರ್ಭುಜಾಂತ ಚಕ್ರಸಿಗದ, ಯಶೋಧಾನಂದನ, ಅನಂಗ, ನವನೀತ ವರಾಹ, ಶ್ರೀಶ, ಮಧುರಾಕೃತ, ಶುಭವಾಗಾಮೃತ, ಗೋವಿಂದ, ಯೋಗಿನಾಮೃತ, ವತ್ಸವಾಟಚರಾಯ, ಅನಂತ, ದೀನಕಾಸುರ ಭಂಜನ, ಶಕಟಾಸುರ ಭಂಜನ, ವನಮಾಲಿ, ಯದುದ್ವಹಾಯ, ಯಾದವೇಂದ್ರಾಯ, ಪರಂಜ್ಯೋತಿಷ, ಇಳಾಪತ. ಓಕೆ, ಹಾಗಾದ್ರೆ ನಿಮ್ಗೆ ಸಾಧಾರಣ ಹೆಸರು ಗೊತ್ತಿದೆ. ಇನ್ನು ಕೂಡ ನಿಮ್ಗೆ ಹಾಗಾದ್ರೆ ಕೊಟ್ರೆ ಇನ್ನು ಕೂಡ ನೀವು ಎಷ್ಟು ಬೇಕಾದ ಹೆಸರು ಹೇಳ್ತೀರಾ ಅಲ್ವಾ? 1,000 ಹೆಸರು ಗೊತ್ತಿದೆ. 1,000 ಹೆಸರು ಗೊತ್ತಿದೆ. ವಾವ್, ತುಂಬಾನೇ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ನಿಮ್ಗೆ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ತುಂಬಾನೇ ಚೆನ್ನಾಗಿ ಮಾತನಾಡಿದ್ರು. ಹಾಗೇನೇ ವೀಕ್ಷಕರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ ಡೈರಿ ಡೇ ಐಸ್ ಕ್ರೀಮ್. ಸೊ ಕೃಷ್ಣನಿಗೆ ಬೆಣ್ಣೆ ಅದೆಲ್ಲ ಹೇಗೆ ಇಷ್ಟನೋ ಹಾಗೇನೇ ಡೈರಿ ಡೇ ಐಸ್ ಕ್ರೀಮ್ ಕೂಡ ಎಲ್ರಿಗೂ ಇಷ್ಟ ಇರುತ್ತೆ. ಹಾಗೇನೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್ ಬೇಕ್ ಸ್ಟುಡಿಯೋ ಮತ್ತು ಕೈಲಾಸ್ ದಾಲ್ ಮತ್ತು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ನಮ್ಮೆಲ್ಲ ಪ್ರಾಯೋಜಕರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಒಂದು ಸಣ್ಣ ವಿರಾಮ ತಗೊಳ್ಳುವಂತ ಟೈಮ್ ಇದೆ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಾಗೇನೆ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ ಕೃಷ್ಣನ ತಾಯಿ ದೇವಕಿ, ಕೃಷ್ಣನ ತಂದೆ ವಸುದೇವ, ಕೃಷ್ಣನ ಸಾಕು ತಾಯಿ ಯಶೋದೆ. ಈಗೊಂದು ಕರೆ ಇದೆ, ಮಾತಾಡ್ಕೊಂಡು ಬರೋಣ. ಹಲೋ, ನಮಸ್ತೆ. ನಮಸ್ತೆ. ಯಾರಿದು? ಇದು ಪ್ರತಿಭಾ ಅಂತ. ಓಕೆ, ಪ್ರತಿಭಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ನಾನು ಹೇಳ್ತೇನೆ. ಪ್ರತಿಭಾ ಅವರು ಖಂಡಿತವಾಗ್ಲೂ ಯಾವಾಗ್ಲೂ ನಮ್ಮ ಟಿವಿ ವೀಕ್ಷಿಸ್ತಿರುವಂತಹ ಒಬ್ಬ ವೀಕ್ಷಕರು ಅಂತ ಹೇಳ್ಬೋದು. ಪ್ರತಿಭಾ ಅವರೇ, ಹಬ್ಬದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ಎಸ್ಪೆಷಲಿ ಮಕ್ಕಳು ಕೂತಿದ್ದಾರೆ ಅವ್ರಿಗೂ ಸಹ ಹಾರ್ಟಿ ತುಂಬಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಪ್ರಸನ್ನ ಶೆಣೆ ಅವರಿಗೂ ಕೂಡ ಹಬ್ಬದ ಶುಭಾಶಯಗಳು. ಹೇಳ್ತಾರೆ. ಓಕೆ, ಸೊ ಕೃಷ್ಣರಾಜರ ಜೊತೆ ಮಾತನಾಡಿ. ನೀವು ಇವತ್ತು ಏನೆಲ್ಲ ಸ್ಪೆಷಲ್ ಮಾಡಿದ್ದೀರಾ? ಏನೆಲ್ಲ ತಿಂಡಿ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ? ಸ್ಪೆಷಲ್ ಅಂದ್ರೆ ಈಗ ನಮ್ಗೆ ಬೆಳಿಗ್ಗಿಂದ ಫುಲ್ ನೈಟ್ ಬಂದು ಫುಲ್ ಉಪವಾಸ ಇರ್ತೇವೆ. ಓಕೆ, ನಾವೇನು ತಿನ್ನೋದಿಲ್ಲ, ಹಾಲು ಫ್ರೂಟ್ಸ್ ಆತರ ಮಾತ್ರ ತಿನ್ನೋದು. ನೈಟ್ 12 ಗಂಟೆಗೆ ನಾವು ಕೃಷ್ಣ ಸ್ತೋತ್ರ ಭಜನೆ ಅದೆಲ್ಲ ಈ ದಿನ ಮಾಡ್ತೇವೆ. ನೈಟ್ ನಾವು ಅದೆಲ್ಲ ಆದ ಮೇಲೆ ನಾವು ಕೃಷ್ಣಾರ್ಪಣ ಮಾಡ್ತೇವೆ. ಆಗ ನಾವು ಸಿಹಿ ಅವಲಕ್ಕಿ ಮತ್ತೆ ಇದು ಮೊಸರು ಹಾಕಿ ಅದ್ರದ ಅವಲಕ್ಕಿ, ಆಮೇಲೆ ಕಡ್ಲೆದು ಉತ್ತುಲಿ. ಹಾಗಾದ್ರೆ ಇವತ್ತು ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರ್ತೇವೆ. ಖಂಡಿತವಾಗ್ಲೂ ಬರ್ಬೋದು ಸರ್. ನಾವು ಸುಮಾರು 15 to 16 ಐಟಮ್ಸ್ ಮಾಡ್ತೇವೆ. ಹೌದಾ? ಮತ್ತೆ ನಮ್ಮ ಮೆಂಬರ್ಸ್ ಎಲ್ಲ ಬರ್ತಾರೆ. ಮತ್ತೆ ನಾವೆಲ್ಲ ಒಟ್ಟಿಗೆ ಕೃಷ್ಣನಿಗೆಲ್ಲ ತರ್ಪಣ ಎಲ್ಲ ಬಿಟ್ಟು ಕೃಷ್ಣಾರ್ಪಣ ಮಾಡಿ ಮತ್ತೆ ಕೃಷ್ಣಾರ್ಪಣ ಮಾಡಿ ಲಾಸ್ಟ್ ಅದೆಲ್ಲ ಪ್ರಸಾದನ ಕೊಡ್ತೇವೆ ಸರ್. ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿಲ್ವಾ ನಿಮ್ಗೆ? ಹೌದು,
ಹೌದು, ದೇವಸ್ಥಾನಕ್ಕೆ ಹೋಗ್ತೇವೆ. ನೈಟ್ ಹೋಗುದು ಮಾತ್ರ, ನೈಟ್ ಇರ್ತದೆ ಪ್ರೋಗ್ರಾಮ್ ನಮ್ಮಲ್ಲಿ ದೇವಸ್ಥಾನದಲ್ಲಿ. ಓಕೆ ಓಕೆ, ಕೃಷ್ಣನ್ ಬಗ್ಗೆ ಯಾವ್ದಾದ್ರು ನಿಮ್ಗೆ ಕೆಲವೊಂದು ಎಷ್ಟು ಹೆಸರು ಗೊತ್ತುಂಟು ಅಷ್ಟು ಹೇಳ್ಬೋದು. ಕೃಷ್ಣನ ಬಗ್ಗೆನಾ? ಹೌದು, ಹೆಸರು ಹೇಳ್ಬೇಕು ಕೃಷ್ಣಂದು. ಬೇರೆ ಬೇರೆ ಹೆಸರು. ಕೃಷ್ಣನ ಹೆಸರು ಅಂತ ಹೇಳಿದ್ರೆ ಕೃಷ್ಣ, ಮುರಳಿ, ಮುರಾರಿ, ವಿಠಲ, ಪಾಂಡುರಂಗ, ವಿಠೋಬ, ರಘುನಂದ, ಗೋವಿಂದ, ವಾಸುದೇವ, ಯಶೋಧರ, ಹರಿ, ಶ್ರೀಶ, ಅನಗ, ಅನಂತ, ಯಾದವೇಂದ್ರ. ಓಕೆ, ಹಾಗೇನೆ ಉದ್ದ ಹೋದ್ರೆ ತುಂಬಾ ಹೆಸರು ಇದೆ ಅಲ್ವಾ? ಹೌದು ಸರ್, ತುಂಬಾ. ಓಕೆ, ಹಾಗೆ ನಿಮ್ಗೆ ಕೃಷ್ಣನದ್ದು ಏನಾದ್ರೂ ಒಂದು ಸ್ಟೋರಿ ಗೊತ್ತುಂಟಾ? ಏನಾದ್ರೂ ಕೃಷ್ಣನ ಸ್ಟೋರಿ ಅಂತ ಹೇಳಿದ್ರೆ ತುಂಬಾ ಇದೆ ಅಲ್ಲ, ಅವರ ಅವತಾರಗಳೆಲ್ಲ. ಅವ್ರದ್ದು ಬಾಲ್ಯ ಲೀಲೆಗಳು ಮಾತ್ರ ತುಂಬಾನೇ ಇಷ್ಟ ಆಗುತ್ತೆ. ಅಂದ್ರೆ ಮೊಸರು ಕದಿಯೋದಿರ್ಲಿ, ಬೆಣ್ಣೆ ತಿನ್ನೋದು, ಭೂಮಿಯ ಬಾಳೆಯಲ್ಲಿ ಭೂಮಿ ತೋರಿಸೋದು. ಖಂಡಿತವಾಗ್ಲು ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಬಾಯ್. ಓಕೆ, ಸೊ ನಮ್ಮ ಕರೆಯಂತೂ ಚೆನ್ನಾಗಿ ಮಾತನಾಡಿದ್ರು ಪ್ರತಿಭಾ ಅವರು. ಹಾಗೆಯೇ ಇವತ್ತಿನ ಹಬ್ಬ ಅಂತೂ ಎಲ್ರಿಗೂ ಖುಷಿ ಕೊಡುತ್ತೆ, ಮತ್ತೆ ಎಲ್ಲರ ಮುಖದಲ್ಲಿ ಒಂದೊಂದು ಸಡಗರದ ವಾತಾವರಣ ಆಗಿರ್ಲಿ. ಹಾಗೇನೆ ನಾಳೆ ಕೂಡ ಮೊಸರು ಕಡಿಕೆ ಅಲ್ವಾ, ಎಲ್ಲರೂ ತುಂಬಾ ಜಾಗೃತೆಯಲ್ಲಿ. ಹಾಗಾದ್ರೆ ಈಗ ನೀವಿಬ್ರು ಹೇಳಿ, ನಾಳೆ ಮೊಸರು ಕುಡಿಗೆ ಎಲ್ಲೆಲ್ಲ ಹೋಗ್ಲಿಕ್ಕಿದೆ? ನನಗೆ ಕದ್ರಿಗೆ ಹೋಗ್ಲಿಕ್ಕುಂಟು, ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ಲಿಕ್ಕುಂಟು. ನಾವೆಲ್ಲರಿಗೆ ಹೋಗಿ ಆಶೀರ್ವಾದ ಎಲ್ಲ ಮಾಡಿ ನಾವು ಕೂಡ ಆಶೀರ್ವಾದ. ಹಾಗೇನೆ ರಾಧೆಗೆ ಎಲ್ಲಿ ಹೋಗ್ಲಿಕ್ಕಿದೆ? ನಂಗೆ ಕದ್ರಿ, ನನ್ನ ಅಜ್ಜಿನ ಮನೆ, ಮತ್ತೆ ವಾಮಂಜೂರು, ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ನಾನು ಹೋಗ್ತೇನೆ. ಓಕೆ, ಸೊ ಹಾಗಾದ್ರೆ ಎಲ್ರಿಗೂ ಇವತ್ತು ಒಂದು ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ವೀಕ್ಷಕರೇ, ನೀವು ಕೃಷ್ಣನ್ ಜೊತೆ ಮಾತನಾಡಬೇಕಾದ್ರೆ ನಮ್ಮ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ, ಬೇಗನೆ ಕರೆ ಮಾಡಿ. ಮತ್ತೊಂದು ಹೇಳ್ಬೇಕಾದ್ರೆ ನಾಳೆ ಎಲ್ಲರೂ ಜಾಗೃತೆಯಿಂದ ಮಡಕೆ ಹೊಡಿಬೇಕು. ಯಾಕೆಂದ್ರೆ ಅನಾಹುತಗಳೆಲ್ಲ ಆಗ್ಬಾರ್ದು, ಏನು ಗಲಾಟೆ ಆಗಿರ್ಬಹುದು, ಏನು ಆಗ್ಬಾರ್ದು. ಅದಲ್ಲದೆ ನಾಳೆ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಕಡೆ ಆಚರಿಸ್ತಾರೆ. ನಾಳೆ ಹುಲಿ ವೇಷ ಮತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಅದಕ್ಕೋಸ್ಕರ ತುಂಬಾ ಜಾಗೃತೆಯಾಗಿ ಇರಿ ಅಂತ ಹೇಳ್ತೇನೆ ನಾನು. ಹಾಗೇನೆ ಕೃಷ್ಣನ್ ಬಗ್ಗೆ ಬೇರೆ ಬೇರೆ ಅವತಾರಗಳು ಹೇಳಿಕ್ ಹೋದ್ರೆ ತುಂಬಾನೇ ಇದೆ. ನಮ್ಮೊಬ್ರು ಕರೆ ಕೂಡ ರೆಡಿ ಇದೆ, ಮಾತನಾಡುವ. ಹಲೋ, ನಮಸ್ತೆ, ಯಾರಿದು? ನಮಸ್ತೆ, ನಳಿನಿ ಅಂತ. ಓಕೆ, ನಳಿನಿ ಅವರು ನಮ್ಮ ಮನೀಶ್ ಅವರ ಅಮ್ಮ. ಹೌದು. ಓಕೆ, ಹೇಗ್ ಕಾಣ್ತಾ ಇದ್ದಾನೆ ನಿಮ್ ಮಗ ಇವತ್ತು ಕೃಷ್ಣನ ಗೆಟಪ್ ಅಲ್ಲಿ? ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾನೆ ಇವತ್ತು ಕೃಷ್ಣ. ಸೊ ನೀವು ಆಕ್ಚುಲಿ ಹಾಗಾದ್ರೆ ತುಂಬಾ ಅದೃಷ್ಟವಂತರು, ಕೃಷ್ಣನಿಗೆ ಜನ್ಮ ಕೊಟ್ಟಿದ್ದೀರಾ ಅಂತ ಹೇಳುವಾಗ. ಹೌದೌದು ಅಲ್ವಾ? ತುಂಬಾ ಖುಷಿ ಆಗ್ತದೆ. ಓಕೆ, ಹಾಗಾದ್ರೆ ಇವತ್ತು ಒಂದು ದಿವಸ ನಮ್ಮ ಈ ಮನೀಶ್ ಕೃಷ್ಣ ಮನೆಯಲ್ಲಿ ಎಷ್ಟು ಏನೆಲ್ಲ ತುಂಟತನ ಮಾಡ್ತಾನೆ? ತುಂಬಾ ತುಂಟತನ ಮಾಡ್ತಾ ಇರ್ತಾನೆ ಮನೆಯಲ್ಲಿ. ಏನ್ ಮಾಡ್ತಾನೆ ಹೇಳಿ, ಏನೆಲ್ಲ ಮಾಡ್ತಾನೆ? ಅವನು ಎಲ್ಲ ವಿಷಯದಲ್ಲಿ ತುಂಬಾನೇ ಪೋಖ್ರಿಯಾ? ಹಾ, ಓಕೆ, ಅವರ ಜೊತೆ ಮಾತನಾಡಿ ನೀವು. ರಾಧೆ ಇದ್ದಾರೆ. ಓಕೆ, ಅನ್ವಿಷಾ, ಮನೀಶ್ನ ಬಗ್ಗೆ ಏನಾದ್ರು ಕೇಳಿಕ್ಕಿದ್ರೆ ಕೇಳ್ಬೋದು, ಅವ್ರ ನಮ್ಮನ ಹತ್ರ ಮಾತನಾಡಿ ಅವರ ಜೊತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ರಾಧೆ ಕೂಡ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದಾರೆ ಇವತ್ತು. ಹೌದಾ? ರಾಧೆ ಕೂಡ ತುಂಬಾ ಪೋಖ್ರಿ ಅಂತೆ. ಇಲ್ವಾ? ಇಲ್ಲ ಅಂತೆ. ಓಕೆ, ಹಬ್ಬಕ್ಕೆ ಕರೆಯಲ್ವಾ ನಮ್ಮನ್ನು? ಬನ್ನಿ, ಇವತ್ತೆಲ್ಲ ಮಧ್ಯಾಹ್ನ ಊಟಕ್ಕೆ ಬನ್ನಿ. ಆಯ್ತು. ಓಕೆ, ಏನೆಲ್ಲ ಪದಾರ್ಥ ಮಾಡಿದಿರಾ? ತುಂಬಾ ಆಗ್ತಾ ಉಂಟು, ಈಗ ರೆಡಿ ಆಗ್ತಾ ಉಂಟು. ಹೌದಾ? ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರಾ? ಹೌದೌದು, ಇವತ್ತು ಹೋಗ್ಬೇಕು ಮತ್ತೆ ಸಾಯಂಕಾಲ. ಈಗ ಕೂಡ ಕುಕ್ಕರ್ ವಿಸಿಲ್ ಎಲ್ಲ ಕೇಳ್ತಾ ಉಂಟು. ಕುಕ್ಕರ್ ಅಲ್ಲಿ ಬೆಂದೋಯ್ತಾ ಅಂತ ಅಲ್ಲಿ ವಿಸಿಲ್ ಸೌಂಡ್ ಬರ್ತಾ ಇದೆ. ಕುಕ್ಕರ್ ಅಲ್ಲಿ ಇಟ್ಟಿದ್ದೇನೆ. ಹೌದಾ? ಎಲ್ಲರಿಗೆ ಕೃಷ್ಣಾಷ್ಟಮಿ ಹಾರ್ದಿಕ ಶುಭಾಶಯಗಳು. ನಿಮ್ಗೆ ಕೂಡ ಆಯ್ತಾಯ್ತು. ತುಂಬಾನೇ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಮಾತನಾಡಿದ್ರಿ. ಬಾಯ್. ಓಕೆ, ತುಂಬಾನೇ ಚೆನ್ನಾಗಿ ಕಾಲ್ ಮಾಡಿದ್ರು. ಮನೀಶ್, ಇವತ್ತು ನಿನ್ನ ಅಮ್ಮನ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀಯ? ನನ್ನ ಅಮ್ಮನ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ನಾ ಹೇಳಿದನೆಲ್ಲ ಅವ್ರು ಕೊಟ್ಟಿದ್ದಾರೆ ನನಗೆ. ಓಕೆ, ತುಂಬಾ ಅನ್ವಿಷಾ ತುಂಬಾ ಪೋಖ್ರಿ ಮಾಡ್ತಾನಂತೆ ಈ ಕೃಷ್ಣ ಮನೆಯಲ್ಲಿ. ಏನೆಲ್ಲ ಮಾಡ್ಲಿಕ್ಕೆ ಸಾಕು, ಪಾತ್ರೆ ಎಲ್ಲ ಬಿಸಾಡ್ತಾನ ಅಂತ ಅಲ್ವಾ? ಓಕೆ, ಈ ರಾಧೆ ಏನೆಲ್ಲ ಪೋಖ್ರಿ ಮಾಡ್ತಾ ಇದ್ರು ಬಿಡಿ, ಈಗ ಮನೆಯ ವಿಷಯ ಬಿಡಿ. ಏನೆಲ್ಲ ಕೃಷ್ಣನಿಗೆ ರಾಧೆ ಏನೆಲ್ಲ ಉಪದ್ರ ಮಾಡ್ತಾ ಇದ್ರು, ಅಥವಾ ಕೃಷ್ಣ ರಾಧೆಗೆ ಏನೆಲ್ಲ ಉಪದ್ರ ಮಾಡ್ತಾ ಇದ್ರು? ಕಾಲರ್ ರೆಡಿ ಇದ್ದಾರೆ, ಅದ ನಂತರ ಮಾತನಾಡೋಣ. ಓಕೆ, ಹಲೋ, ಯಾರಿದು? ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ. ಹಲೋ, ನಮಸ್ತೆ. ನಮಸ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಯಾರಂತ ಹೇಳಿ ಅಂತೆ.
ನಿಮ್ಮ ಹೆಸರೇನು? ಹಲೋ ಹಲೋ, ನಿಮ್ಮ ಹೆಸರೇನು? ನನ್ನ ಹೆಸರು ನಿಮ್ ದಿಕ್ಸನಿಗೆ ಗೊತ್ತಿದೆ. ಓಕೆ, ನಂಗೆ ವಾಯ್ಸ್ ಈಗ ಗೊತ್ತಾಯ್ತಪ್ಪ ಯಾರಂತ ಹೇಳಿ. ಜೆಸಿಂತಾ ಅವರು, ಗೊತ್ತಾಯ್ತಾ? ದುಬೈಯಿಂದ ಕರೆ ಇದು. ಹೌದು ಹೌದು. ದುಬೈಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹೇಗೆ ಆಚರಿಸ್ತಾ ಇದ್ದಾರೆ? ಹಾ, ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ. ಹೌದಾ? ಏನ್ ಸ್ಪೆಷಲ್ ಇವತ್ತು ಸ್ಪೆಷಲ್ ನಿಮಗೆ? ತಿಂಡಿ ಏನ್ ಮಾಡಿದ್ರಿ? ಸ್ಪೆಷಲ್ ಅಂತ ಇವತ್ತೆಲ್ಲ ವೆಜ್ ಅಲ್ಲ. ಓಕೆ, ವೆಜ್ ಅಲ್ಲ, ನಾಳೆ ಮಾತ್ರ ನಾನ್ ವೆಜ್ ಅಲ್ಲ? ಎಂತ? ನಾಳೆ ಎಲ್ಲ ನಾನ್ ವೆಜ್ ಅಲ್ಲ? ಹಾ, ನಾಳೆ ಎಲ್ಲ ನಾನ್ ವೆಜ್, ಇವತ್ತೆಲ್ಲ ವೆಜ್ ಅಲ್ಲ. ಎಲ್ಲ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಲಿಕ್ಕಿದೆ. ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಲಿಕ್ಕಿದೆ. ನಾವು ಸಹ ಬರ್ಬೇಕಾ ನಿಮ್ ಫ್ರೆಂಡ್ಸ್ ಮನೆಗೆ? ಬನ್ನಿ 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 ಬನ್ನಿ. ನೀವು ಬೆಣ್ಣೆ ರೆಡಿ ಇಟ್ರೆ ನಾನು ಇಲ್ಲದ್ರೆ ಬರ್ತೇನೆ. ಬನ್ನಿ ಬನ್ನಿ ಅಲ್ಲ ಬನ್ನಿ. ಓಕೆ, ಹಾಗಾದ್ರೆ ಕೃಷ್ಣ ಮತ್ತು ರಾಧೆಗೆ ಇವತ್ತು ದುಬೈಗೆ ಹೋಗ್ಲಿಕ್ಕೆ, ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡ್ಲಿಕ್ಕಾ? ಅದ್ರ ಜೊತೆಗೆ ನೀವು ಕೂಡ ಬನ್ನಿ. ಖಂಡಿತವಾಗ್ಲೂ ಬರುವ. ಅಲ್ಲಿ ಮೊಸರು ಕುಡಿಕೆ ಮಾಡ್ತಾರ ನಾಳೆ ದುಬೈಯಲ್ಲಿ? ಇಲ್ವಾ? ಅಲ್ಲ, ದುಬೈ ಮೊಸರು ಕುಡಿಕೆ ಮಾಡ್ತಾನೆ ಎಂಕ್ಲುಲ್ಲ ಪೋತುಲಿ ಆಯ್ತಾ? ಓಕೆ, ನೋ ಪ್ರಾಬ್ಲಮ್. ಓಕೆ, ಯಾರಿಗಾದ್ರೂ ವಿಶೇಷ ಹೇಳಿಕ್ಕಿದ್ಯಾ ಹಬ್ಬದ್ದು? ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಪ್ರವಾರವಾಗಿ ವಿಶೇಷ ಹೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದಲೂ ಕೂಡ ನಿಮ್ಗೆ ಕೂಡ ಹಬ್ಬದ ಶುಭಾಶಯ. ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಈಗನೇ ಕರೆ ಮಾಡ್ತಾ ಇದ್ದೀನಿ. ಓಕೆ, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರು. ನಮ್ಮ ಒಂದು ದುಬೈಯಿಂದ ಯಾವಾಗ್ಲೂ ಒಂದು ಕರೆ ಬಂದೇ ಬರುತ್ತೆ. ನಮ್ಮ ಟಿವಿಯ ಒಂದು ಸಪೋರ್ಟರ್ ಅಂತ ಹೇಳ್ಬೋದು. ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ವೀಕ್ಷಕರೇ, ಇನ್ನು ಸ್ವಲ್ಪ ಟೈಮ್ ಉಳಿದಿದೆ. ಕೃಷ್ಣನ ಕಂಡಿರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತನಾಡಬಹುದು. ಕೃಷ್ಣ ರಾಧೆಯ ಜೊತೆ ಕೂಡ ನೀವು ಮಾತನಾಡಬಹುದು. ಬೇಗನೆ ಕರೆ ಮಾಡಿ. ಅದರ ಒಂದು ಸಣ್ಣ ವಿರಾಮ ತಗೊಳ್ಳೋಂಥ ಟೈಮ್ ಬಂದಿದೆ. ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ನಮ್ಮ ಟಿವಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕೃಷ್ಣನ ಕಂಡಿರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಬ್ರು ಕಾಲರ್ ಇದ್ದಾರೆ, ಮಾತನಾಡುವ. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ದೀರಾ? ನಮಸ್ತೆ. ಯಾರು ನಾನು ಸುಷ್ಮಾ ಅಂತ ಜೋಕಟ್ಟೆಯಿಂದ. ಸುಷ್ಮಾ ಅವರು ಹೇಗಿದ್ದೀರಾ? ಹಾ, ಹುಷಾರಿದ್ದೇನೆ. ಜನ್ಮಾಷ್ಟಮಿಯ ಶುಭಾಶಯಗಳು. ಓಕೆ, ನಿಮ್ಗೆ ಕೂಡ ಏನ್ ಸ್ಪೆಷಲ್? ಏನೆಲ್ಲ ತಿಂಡಿ ಮಾಡಿದ್ದೀರಿ ನೀವು? ನಾನು ಮೂಡ ಮಾಡಿದ್ದೇನೆ. ಮತ್ತೆ ಮಧ್ಯಾಹ್ನಕ್ಕೆ ಪಾಯಸ, ಪಲ್ಯ. ಎಷ್ಟು ಬಗೆ ತಿಂಡಿ ಮಾಡಿದ್ದೀರಿ? ತಿಂಡಿ ಒಂದು ಬಗೆಯದ್ದು, ಸಿಹಿ ಮಾತ್ರ. ಪದಾರ್ಥ ಎಷ್ಟು ಬಗೆಯದು? ಮಾಡಿದ್ರಿ? ಪದಾರ್ಥ ಒಂದು 5 ಬಗೆಯದ್ದು ಮಾಡ್ತೇವೆ ನಾವು. ಓಕೆ, ಮನೀಷ ಚೆನ್ನ ಕಾಣ್ತಾ ಇದೀಯಾ? ಮುದ್ದು ಕೃಷ್ಣ. ರಾಧೆ ಹೇಗೆ ಕಾಣ್ತಾ ಇದ್ದಾಳೆ? ಹಾ, ರಾಧಾ ಕೂಡ. ನಮ್ಮ ಮನೀಷ್ ಸೂಪರ್ ಸ್ಟಾರ್ ಅಲ್ವಾ, ಡ್ಯಾನ್ಸ್ ಇದ್ದು. ಸೂಪರ್ ಸ್ಟಾರಾ? ಓಕೆ, ಇವತ್ತು ಹಬ್ಬದ ಶುಭಾಶಯಗಳು ನಿಮ್ಗೆ, ಹಾಗೇನೆ ಜಿನ್ನಪ್ಪ ಅವರಿಗೆ, ಅಶ್ವಿತನಿಗೆ, ಅಶ್ವಿನಿಗೆ, ಎಲ್ರಿಗೂ ಕೂಡ. ಆಯ್ತಾಯ್ತು. ಓಕೆ, ಸೊ ಕೃಷ್ಣ ಮತ್ತು ರಾಧೆ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಹಲೋ 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 ಹಲೋ. ತುಂಬಾ ಚಂದ ಕಾಣ್ತಿದ್ದೀರಾ ಇಬ್ರು. ಓಕೆ, ಥ್ಯಾಂಕ್ ಯು. ಯಾವ್ದೆಲ್ಲ ದೇವಸ್ಥಾನಕ್ಕೆ ಹೋದ್ರಿ ನೀವು? ದೇವಸ್ಥಾನಕ್ಕೆ ಇನ್ನು ಹೋಗ್ಬೇಕು ಮಗ. ಸಂಜೆಗೆ ಹೋಗ್ಬೇಕು. ಓಕೆ, ಸಂಜೆ ಹೋಗ್ತೀರಾ? ಹೌದೌದು, ಈಗ ಪುರ್ಸೊತ್ತಿಲ್ಲ, ಕೆಲಸ ಉಂಟು. ಓಕೆ, ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಆಯ್ತಾಯ್ತು, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಕೃಷ್ಣನ್ ಬಗ್ಗೆ ಏನ್ ಹೇಳ್ತೀರಾ ರಾಧೆ? ನಾನು ಸಾಂಗ್ ಹೇಳ್ತೇನೆ ಕೃಷ್ಣನಿಗೆ. ಕೃಷ್ಣನೇನು ಊರ್ತಿಯಾ? ಹಾ, ಕೃಷ್ಣ ಕೊಳಲು ಊದ್ಬೇಕಂತೆ, ರಾಧೆ ಹಾಡ್ತಾಳೆ. ಓಕೆ, ರೆಡಿ. ನಂದನಂದನ ನೀನು ಶ್ರೀಕೃಷ್ಣ, ನಂದ ಬಂಧುವೇ ನೀನು ಶ್ರೀಕೃಷ್ಣ, ಬೇಡಿದೆ ನಾನಿನ್ನ ಆಸೆಯ ಪಾಲಿಸು ಬಾರಿಯ ಈ ಮುಲೆಯ, ಹನುಮನ ಉಸಿರರೆ ನೀನೇ ನಿಜ ಪ್ರಾಣ ಕೃಷ್ಣ.
ಓಕೆ, ಕೃಷ್ಣ ಹೇಳ್ಬೇಕು ಯಾವ ರೀತಿ ಆಯ್ತು ಅಂತ ಹೇಳಿ. ನನ್ಗಂತೂ ತುಂಬಾನೇ ಖುಷಿ ಆಯ್ತು, ಯಾಕೆಂದ್ರೆ ರಾಧೆ ನನ್ನ ಬಗ್ಗೆ ಸಾಂಗ್ ಹೇಳಿದಲ್ವಾ, ಅದಕ್ಕೋಸ್ಕರ ತುಂಬಾನೇ ಖುಷಿ ಆಗ್ತದೆ. ಯಾಕೆಂದ್ರೆ ಏನೆಲ್ಲ ತುಂಟತನ ಮಾಡ್ತಾ ಇದ್ದಿ ಇನ್ನೂ ಕೂಡ ಜಾಸ್ತಿಯಾಗಿ ತುಂಟತನ ಮಾಡಿದಂದ್ರೆ ಅದೇ ಅವಳು ನೀರ್ ತಕೊಂಡು ಹೋಗುವಾಗ ಮಡಕೆಗೆ ಕಲ್ಲು ಬಿಸಾಡಿದ್ದೇನೆ. ಮತ್ತೆ ನಾನು ಗೋಪಿಕೆಯರು ಸ್ನಾನ ಮಾಡ್ತಿರುವಾಗ ಅವರ ಬಟ್ಟೆಯನ್ನು ಹಿಡಿದು ಬಚ್ಚಿಟ್ಟಿದ್ದೆ. ಅನಂತರ ತುಂಬಾನೇ ತುಂಟತನ ಮಾಡಿದ್ದೇನೆ. ಹಾಗೇನೆ ತುಂಬಾನೇ ಗಲಾಟೆ ಯುದ್ಧ ಕೂಡ ಆಗಿದೆ, ಯುದ್ಧದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಸೊ ಹಾಗೆ ಏನೇ ಆಗಿರ್ಲಿ ವೀಕ್ಷಕರೇ, ಕೃಷ್ಣನ ಕಂಡಿರ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ತುಂಬಾನೇ ಸಡಗರದಿಂದ ಆಗ್ತಾ ಉಂಟು. ನಮ್ಮ ಕಾಲರ್ ಕೂಡ ಒಬ್ಬರು ರೆಡಿ ಇದ್ದಾರೆ, ಮಾತನಾಡೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ಹಾಯ್ ಕೃಷ್ಣ ರಾಧೆ. ಹಾಯ್, ಯಾರಿದು? ಎಲ್ಲರಿಗೂ ನಮ್ಮ ದೇವ ಬಳಗದವರಿಗೆ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಓಕೆ, ನಿಮಗೆ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ವಿಟ್ಲದಿಂದ. ಓಕೆ, ಇವತ್ತು ಏನು ಸ್ಪೆಷಲ್ ಮಾಡಿದ್ದೀರಿ? ಸ್ಪೆಷಲ್ ಏನಿಲ್ಲಪ್ಪ, ಒಂದು ಮತ್ತೆ ಪಂಚಗಜ್ಜಾಯ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಮತ್ತೆ ಭಜನೆಗೆ ಹೋಗ್ಲಿಕ್ಕಿದೆ. ನಂಗೆ ತುಂಬಾನೇ ಸುತ್ತಿಸುವುದೇ ಒಂದು ಕೃಷ್ಣಾಷ್ಟಮಿ ಅಲ್ವಾ? ದೇವಸ್ಥಾನಕ್ಕೆ ಎಲ್ಲ ಹೋಗಿದ್ದೀರಾ? ಹಾಡು ಹೇಳ್ತೀನಿ ಕೃಷ್ಣಂದು. ಹೇಳಿ. ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ, ರಾಧೆಯ ಮೋಹಕ ಮೋಡಿಗೆ ಸೋತು ಕೃಷ್ಣನು ಬಂದ ನಸು ನಗುತ್ತ. ಮೋಹಕ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ ಸ್ವಾಗತ. ವಾವ್, ತುಂಬಾನೇ ಚೆನ್ನಾಗಾಯ್ತು. ತುಂಬಾನೇ ಚೆನ್ನಾಗಿತ್ತು. ನಂಗೆ ನೋಡುವಾಗ ಹಾಡು ಸಡನ್ ನೆನಪಾಯ್ತು, ಹಳೇ ಚಿತ್ರದ್ದು ಹಾಡದು. ಕೃಷ್ಣ ರಾಧೆ ಒಟ್ಟಿಗಿರುವಾಗ ಆ ಹಾಡು ನೆನಪಾಯ್ತು. ನಿಮ್ಗೆ ಕೃಷ್ಣನ ಬೇರೆ ಬೇರೆ ಹೆಸರುಗಳು ಗೊತ್ತಾ? ಹೇಳಿ. ಕೃಷ್ಣನ ಬೇರೆ ಬೇರೆ ಹೆಸರ? ವಾಸುದೇವ, ಜನಾರ್ದನ, ನಂದಗೋಪ, ಮತ್ತೆ ಮುಕುಂದ, ಗೋಪಾಲ, ಗೋಕುಲ, ಸುಮಾರು ಹೆಸರಿದೆ ಅಲ್ವಾ? ಓಕೆ, ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ತುಂಬಾನೇ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹಾಗೆಯೇ ನಾನು ಹೇಳ್ತಾ ಇದ್ದೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ತುಂಬಾನೇ ಒಂದು ಸಡಗರದ ವಾತಾವರಣ ಇರುತ್ತೆ, ಮನೆಯಲ್ಲಿ ಆಗಿರ್ಲಿ ನಿಮ್ಮ ಪರಿಸರದಲ್ಲಿ ಆಗಿರ್ಲಿ. ನಮ್ಮ ಕಾಲರ್ ಕೂಡ ಒಬ್ಬರು ರೆಡಿ ಇದ್ದಾರೆ, ಮಾತನಾಡ ಬನ್ನಿ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನಮಸ್ತೆ, ನಾನು ಉಡುಪಿಯಿಂದ ಜಯಲಕ್ಷ್ಮಿ ಮಾತಾಡ್ತಾ ಇರೋದು. ಓಕೆ, ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ಮನು ಏನ್ ತಿಂಡಿ ಮಾಡಿದ್ದೀರಿ ನೀವು? ನಮ್ಮಲ್ಲಿ ಇವತ್ತು ಕಾಯಿ ದೋಸೆ. ಓಕೆ, ಹಬ್ಬದ ಸ್ಪೆಷಲ್ ಏನ್ ಇವತ್ತು? ಹಬ್ಬದಲ್ಲಿ ಏನ್ ಮಾಡಿದ್ರಿ? ಇವತ್ತು ಉಪವಾಸ ಅಲ್ವಾ? ಓಕೆ, ಅದನ್ನ ನಾವೇನ್ ತಿನ್ನಲ್ಲ, ಮಗು ಇದೆ ಮನೆಯಲ್ಲಿ, ಅದಕ್ಕೋಸ್ಕರ ಕಾಯಿ ದೋಸೆ ಮಾಡ್ಕೊಟ್ಟೆ. ಓಕೆ, ಹಾಗೆ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿಲ್ವಾ ನಿಮ್ಗೆ? ಇದೆ, ಸಾಯಂಕಾಲ ಹೋಗ್ತೀರಾ? ಯಾರಿಗೋಸ್ಕರ ಪ್ರೇ ಮಾಡ್ತೀರಿ ನೀವು? ನಾನು ಪ್ರೇ ಏನು ಯಾರಿಗೋಸ್ಕರ ಅಂದ್ರೆ ಎಲ್ಲ ನಿಮ್ಗೆ ಅಲ್ಲ, ನಮ್ಗೆನಾ? ಇವತ್ತಿನ ಹಬ್ಬದ ದಿವಸ ಸ್ಪೆಷಲ್ ಆಗಿ ಎಲ್ಲ ಸಿಬ್ಬಂದಿ ಅವರಿಗೆ. ಓಕೆ, ಹಬ್ಬದ ದಿವಸ ನಾವು ಜಾಸ್ತಿಯಾಗಿ ಇವತ್ತು ಯಾರಿಗೋಸ್ಕರ ಒಂದು ಸಹಾಯ ಬೇಕಿದೆ ಅವರಿಗೋಸ್ಕರ ಬೇಡವಾ? ಓಕೆ ಓಕೆ, ಹಬ್ಬ ಯಾವ ರೀತಿ ಆಚರಿಸ್ತಾ ಇದ್ದೀರಾ? ನಾವು ಉಪವಾಸ ಮಾಡ್ತೀವಿ. ಓಕೆ, ಆಮೇಲೆ 12 ಗಂಟೆಗೆ ತುಳಸಿದು 101 ಇದು ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡ್ತೀವಿ. ಮತ್ತೆ ಚಕ್ಕಲಿ ಉಂಡೆ ಎಲ್ಲ ಮಾಡಿ ಪೂಜೆ ಮಾಡಿ ಮನೆಗೆ ಬಂದು ನಮ್ ಕಡೆ ನಮ್ದು ಇದಿದೆ, ಏನು ಕೊಚ್ಚೆ ಕರ್ಕೊಂತೀವಲ್ಲ ನಾವು. ಓಕೆ, ಇವತ್ತು ನಮ್ಮ ಕೃಷ್ಣ ಮತ್ತು ರಾಧೆ ಬಂದ್ರೆ ಯಾವ ರೀತಿ ಉಪಚರಿಸ್ತೀರಾ? ಕೃಷ್ಣ ಮೂರ್ತಿ ಇದ್ದೇನೆ ಗಂಟೆ ಬಿಡೋದು. ಓಕೆ, ಅಲ್ಲ ನಮ್ಮ ಈ ಕೃಷ್ಣ ರಾಧೆ ನಿಮ್ ಮನೆಗೆ ಬಂದ್ರೆ ಏನೆಲ್ಲ ಮಾಡ್ತೀರಾ? ನಾವು ನಿಮ್ಗೆ ಉಂಡೆ ಚಕ್ಲಿ ಎಲ್ಲ ಮಾಡ್ತೀವಿ. ಹೋಗ್ತೀರಾ ಹಾಗಾದ್ರೆ? ನಮ್ಗೋಸ್ಕರ ಉಂಡೆ ಚಕ್ಲಿ ಎಲ್ಲ ಉಂಡೆ ಚಕ್ಲಿ ಪಂಚಗಜ್ಜಾಯ ನಮ್ ಜೊತೆ ಈ ವರ್ಷ ಬರ್ಲಿ ಅಲ್ವಾ? ನನ್ನೊಂಚಿ ಪಾಪದ ಇರ್ಲೆ ತೊಂಪೋಲೆ ಮಾರ ರಂಜನೆಲ್ಲ ಓಲ್ ಪೋಪರ್ ಅಂತ ಆಡಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಬಾಯ್ ಬಾಯ್. ಓಕೆ, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರು. ಓಕೆ ರಾಧೆ, ಹಾಗೆ ಇನ್ನು ಕೃಷ್ಣನ್ ಬಗ್ಗೆ ಏನ್ ಹೇಳ್ತೀಯಾ? ಕೃಷ್ಣನ್ ಬಗ್ಗೆ ಹೇಳ್ಬೇಕಾದ್ರೆ, ಕೃಷ್ಣ ತುಂಬಾ ತುಂಟತನ ಮಾಡ್ತಾ ಇದ್ದ ಅಲ್ವಾ? ಓಕೆ, ನಿಂಗೆ ಕೋಪ ಬರ್ತಾ ಇತ್ತಾ ಅಥವಾ ಆ ತುಂಟತನ ಖುಷಿ ಆಗ್ತಾ ಇತ್ತಾ? ನಂಗೆ ತುಂಬಾ ಖುಷಿ
ಖುಷಿ ಆಗ್ತಿತ್ತು. ಮತ್ತು ಕೃಷ್ಣನಿಗೆ ಹಸು ಅಂದರೆ ಕೂಡ ತುಂಬಾ ಇಷ್ಟ. ಅವನು ಚಿಕ್ಕ ಇರುವಾಗ ಹಸು ಹತ್ರ ತುಂಬಾ ಆಟ ಆಡ್ತಿದ್ದ. ಮತ್ತು ಬೆಣ್ಣೆ ಅಂದರೆ ಸಹ ತುಂಬಾ ಇಷ್ಟ. ಅವನು ತುಂಬಾ ಬೆಣ್ಣೆ ಕತ್ತಿತಾ ಇದ್ದು ಚಿಕ್ಕ ಇರುವಾಗ. ಹೌದಾ? ಹಾಗೇನೆ ಈ ಕೃಷ್ಣನ ಬಗ್ಗೆ ಬೇರೆ ಬೇರೆ ಅವತಾರಗಳು ತುಂಬಾನೇ ಇವೆ. ಈ ನಾನ್ ಕೇಳಿದ ಮಟ್ಟಿಗೆ ತುಂಬಾ ಬ್ರಹ್ಮಾಂಡ ಖಂಡಿತಾಗಿರ್ಲಿ. ಕೃಷ್ಣನ ವಾಹನ ಏನಂದ್ರೆ ಗರುಡ. ಮತ್ತೆ ಕೃಷ್ಣ ಕಾಳಿಂಗ ವರ್ಧನ ಮಾಡಿದ್ದಾನೆ. ಮತ್ತೆ ಕೆಲವು ರಾಕ್ಷಸನ್ನು ಕೊಂದಿದ್ದಾನೆ ಅಲ್ವಾ? ಅದೇ ಜೊತೆಗೆ ಇದು ಆ ಮಣ್ಣು ತಿಂದಾಗ, ಹೌದು, ಮಣ್ಣು ತಿಂದಾಗ ಇಡೀ ಭೂಲೋಕವನ್ನೇ ತೋರಿಸಿದ್ದಾನೆ, ಬ್ರಹ್ಮಾಂಡವೇ ಕಾಣ್ತಾ ಇತ್ತು ಅಂತ ಹೇಳಿ ಆಚರಿಸಿದ್ದಾನೆ. ಮತ್ತೆ ಕೃಷ್ಣನ ತಾಯಿಯಾದ ದೇವಕಿಯ ಮಾವ ಕಂಸನನ್ನು ಕೂಡ ಅವನು ಕೊಲ್ಲಲಿಕ್ಕೆ ಹುಟ್ಟಿದ್ದಾನೆ. ಓಕೆ, ಅದು ತುಂಬಾನೇ ಅದರ ಬಗ್ಗೆ ನೋಡ್ಲಿಕ್ಕೆ ಹೋದ್ರೆ ತುಂಬಾನೇ ಸ್ಟೋರೀಸ್ ಇದೆ, ತುಂಬಾನೇ ಹಿಸ್ಟೋರಿಕಲ್ ಮೂಮೆಂಟ್ ಇದೆ. ಕೊನೆ ಬಾರಿಗೆ ರಾಧೆ ಏನ್ ಹೇಳ್ತಿ ನಮ್ಮೆಲ್ಲ ವೀಕ್ಷಕರಿಗೆ? ಕೊನೆ ಬಾರಿ ಏನ್ ಹೇಳ್ತಿ? ಕೊನೆ ಬಾರಿಗೆ ಹೇಳಬೇಕಾದ್ರೆ ಎಲ್ಲ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಸೊ ಕೃಷ್ಣ ಏನ್ ಹೇಳ್ತೀನಿ ನಮ್ಮೆಲ್ಲ ವೀಕ್ಷಕರಿಗೆ, ನಮ್ಮ ಟಿವಿಗೆ ಎಲ್ಲ ತುಂಬಾನೇ ನಮ್ಮ ವೀಕ್ಷಕರು ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ, ಸಹಕಾರ ಕೊಟ್ಟಿದ್ದೀರಾ. ಸೊ ಎಲ್ಲ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಾ ಎಲ್ಲ ವೀಕ್ಷಕರಿಗೆ ಒಂದು ವಿಶ್ ಮಾಡಿರ್ತೇನೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಮತ್ತೆ ನೀವು ಎಲ್ಲಿಗೆಲ್ಲ ಹೋಗ್ತೀರಾ ತುಂಬಾ ಜಾಗೃತೆಯಾಗಿರಿ. ಮತ್ತೆ ನಾಳೆ ಅದಲ್ಲದೆ ಮೊಸರು ಕುಡಿಕೆ ತುಂಬಾ ಎಂಜಾಯ್ ಮಾಡ್ತೀರಾ. ನೀವು ತುಂಬಾ ಅಲ್ಲಿ ಸಡಗರದಿಂದ ಇರ್ತೀರಾ, ಏನು ಅಪಘಾತ ಆಗದಾಗೆ ನೋಡಿ ಅಂತ ನಾ ಹೇಳಿಕ್ಕೆ ಇಷ್ಟ. ಖಂಡಿತವಾಗ್ಲೂ ವೀಕ್ಷಕರು, ಇವತ್ತು ಯಾರೆಲ್ಲ ಕರೆ ಮಾಡಿದ್ರು ಕೃಷ್ಣನ ಕಂಡಿರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಕೂಡ ನಾಳೆ ಮೊಸರು ಕುಡಿಕೆ ಹಬ್ಬ ಆಗಿರ್ಲಿ, ಏನೇ ಆಗಿರ್ಲಿ, ಯಾವುದೇ ರೀತಿಯ ವಸ್ತುಗಳನ್ನಾಗಿರ್ಲಿ, ತಿಂಡಿ ತಿನಿಸುಗಳನ್ನಾಗಿರ್ಲಿ, ಯಾವುದೇ ರೀತಿಯ ಒಂದು ಪದಾರ್ಥಗಳನ್ನಾಗಿರ್ಲಿ ನಾವು ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಎಷ್ಟೋ ಜನರು ಅದರ ಒಂದು ಕಷ್ಟದಲ್ಲಿ ಇರ್ತಾರೆ. ಸೊ ನಮ್ಮಿಂದ ಆದಷ್ಟು ಬೇರೆಯವರಿಗೆ ಸಹಾಯ ಮಾಡುವಂತಹ ಮನೋಭಾವ ಇಟ್ಟಿರುವ, ನಾವು ಅದಕ್ಕೋಸ್ಕರ ಪ್ರೇ ಮಾಡುವ. ಹಾಗೆ ಹೇಳ್ತಾ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.